ರಾಯಚೂರು ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಮಧು ಕೊಲೆ ಪ್ರಕರಣ ವಿದ್ಯಾರ್ಥಿ ಸಮುದಾಯಕ್ಕೆ ಬಹಳ ಆಘಾತಕಾರಿಯಾಗಿದೆ. ಈ ಪ್ರಕರಣಕ್ಕೆ ವಿಶೇಷ ನ್ಯಾಯಾಲಯ ಸ್ಥಾಪಿಸಿ ತುರ್ತು ನ್ಯಾಯ ಒದಗಿಸಬೇಕು ಎಂದು ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘದ ರಾಜ್ಯ ಸಲಹೆಗಾರರಾದ ದಿನಕರ್ ಶೆಟ್ಟಿ ಹೇಳಿದ್ದಾರೆ. ಮಂಗಳೂರಿನ ಆರ್ಯ ಸಮಾಜ ಮಂದಿರದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ಘಟನೆಯನ್ನ ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘ ತೀವ್ರವಾಗಿ ಖಂಡಿಸುತ್ತದೆ. ವಿದ್ಯಾರ್ಥಿಗಳ ಆತ್ಮಹತ್ಯೆ ಪ್ರಕರಣವನ್ನು ರಾಜ್ಯದ ಪೊಲೀಸ್ ಇಲಾಖೆ, ಸರ್ಕಾರ ಮತ್ತು ಮಹಿಳಾ ಆಯೋಗ ಗಂಭೀರವಾಗಿ ಪರಿಗಣಿಸದೇ ಇರುವುದರಿಂದ ಇಂತಹ ಅತಿ ಕ್ರೂರ ಘಟನೆಗಳು ಸಂಭವಿಸುತ್ತಿವೆ. ಈ ಪ್ರಕರಣ ಇಡೀ ರಾಜ್ಯಕ್ಕೆ ಮಸಿ ಬಳಿಯುವಂತಹ ಪ್ರಕರಣ. ಇದನ್ನ ಮಹಿಳಾ ಆಯೋಗ ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಹೆತ್ತವರಿಗೆ ಧೈರ್ಯ ತುಂಬಬೇಕು. ವಿಶೇಷ ನ್ಯಾಯಾಲಯ ಸ್ಥಾಪಿಸಿ ತುರ್ತು ನ್ಯಾಯ ಸಿಗುವಂತಾಗಬೇಕು. ಚುನಾವಣಾ ನೆಪದಲ್ಲಿ ಈ ಪ್ರಕರಣವನ್ನು ನಿರ್ಲಕ್ಷಿಸಿದ್ರೆ ಉಗ್ರ ಪ್ರತಿಭಟನೆ ನಡೆಸಲಾಗುವುದೆಂದು ಹೇಳಿದರು. ಇವತ್ತೇನು ರಾಯಚೂರಿನಲ್ಲಿ ಪ್ರಕರಣ ಆಗಿದೆ, ಇದು ಬಹಳ ಮನುಷ್ಯನ ಒಂದು ಅನುಕೂಲಕ್ಕೆ ಬಹಳ ಹೇಯವಾಗಿರ್ತಕ್ಕಂಥ ಒಂದು ಕೃತ್ಯ. ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ನಾವು ಹೇಳ್ತಾ ಇದ್ದೇವೆ, 10 ದಿವಸದೊಳಗೆ ಈ ಒಂದು ಪ್ರಕರಣಕ್ಕೆ SITಯನ್ನು ರಚಿಸಬೇಕು. ಉನ್ನತ ತನಿಖಾ ತಂಡವನ್ನು ರಚಿಸಬೇಕು. ಅದೇ ರೀತಿ ವಿಶೇಷ ನ್ಯಾಯಾಲಯವನ್ನು ಈ ಪ್ರಕರಣಕ್ಕೆ ಸ್ಥಾಪಿಸಬೇಕು. ಈ ಸಂದರ್ಭ ಸರ್ವ ಕಾಲೇಜು ವಿದ್ಯಾರ್ಥಿ ಸಂಘದ ರಾಜ್ಯಾಧ್ಯಕ್ಷ ಅಶ್ವಥ್ ಕೊಠಾರಿ, ಜಿಲ್ಲಾಧ್ಯಕ್ಷ ಇಬ್ರಾಹಿಂ ಬಾತಿಶಾ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುರುದತ್ ಮಲ್ಲೆ ಮತ್ತಿತರರು ಹಾಜರಿದ್ದರು. ಪವನ್ ಕಾಚಮಡ್ಕ, V4 News 24/7 ಮಂಗಳೂರು.